ದರಿದ್ರ ಲಕ್ಷ್ಮಿ ಇದು. ಲಕ್ಷ್ಮಿ ನಿವಾಸ ಹೇಳಿದ್ದೆ ವಾರೆ ಸೊಂಟ ಮಾಡ್ಕೊಂಡು ಲಕ್ಷ್ಮೀ ದೇವಿ ಮೂಗಿಯ ಅವಳು ನಾಲ್ಗೆ ಬಿದ್ದು ಹೋಗಿದೀಯಾ? ನೀ ದರಿದ್ರ ಲಕ್ಷ್ಮಿ ನಮ್ಮ ಮನೆ ಜಾಡ್ಸ್ಬಾರ್ದೇನು. ಮನೆ ಬಿಟ್ಟು ಹೋಗುದಂತೂ ಖಂಡಿತ. ಸನ್ಯಾಸಿ ಆಗ್ತೇನೆ, ಸ್ವಾಮಿ ಆದೇನು ಬಿಟ್ಟು ಇಲ್ಲಿರ್ಲಿಕ್ಕಿಲ್ಲ. ಮಗನೇ ಏನ ಮಗನೇ ಕುಮಾರ, ಮಗನೇ ಕುಮಾರ, ಏನಾಯ್ತು? ನೀನು ಸ್ವಾಮಿ ಆಗ್ತೇನಪ್ಪ ಕುಮಾರ. ಸ್ವಾಮಿ ಆಗದೆ ಮತ್ತೇನು ಸಾಯ್ಬೇಕು? ಅಪ್ಪನಾಗಿ ನೀವು ನನ್ನ ಪಾಲಿಗೆ ದೇವನಾಗೇ ಇದ್ರೆ ನಾನು ಕುಮಾರನಾಗೇ ಇರ್ತಿದ್ದೆ. ನೀವು ದೇವ್ ಆದ್ರಿ, ಆದ್ರಿಂದ ನಾವು ಕುಮಾರಸ್ವಾಮಿಯೇ ಆಗ್ಬೇಕೆ ಬಿಟ್ರೆ ಬೇರೆ ಗತಿ ಉಂಟಾ? ಈ ಕುಮಾರನ್ ಜೀವನ ಹಾಳು ಮಾಡಿದ್ದೇ ಈ ದರಿದ್ರ ಅಪ್ಪ. ಬೋಲ್ ತಲೆ ಮೇಲೆ ಕೈ ಹೇಳ್ಕೊಂಡು ಬ್ಯಾಡ್ದೇವ್ದು ಒಂದೊಂದು ಹೇಳಿಕೆ ಕೊಟ್ಟೆ ನಮ್ಮ ಸರ್ವನಾಶ ಮಾಡ್ತಾ ಆಗದ. ಇಲ್ಲದೆ ಹೋದ್ರೆ ಕ್ಷೇತ್ರದಲ್ಲಿ ಮೆರೀತಿದ್ದೆ. ಈಗ ಮೂಲೆ ಕೂತ್ಕೊಂಡು ನಾವು ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸುವ ಪರಿಸ್ಥಿತಿ ಮಾಡಿಟ್ಟಿದ್ದ ದರಿದ್ರ ಅಪ್ಪಯ್ಯ. ನೀವು ಸತ್ತ ಮಣ್ತಿಂದ ಹೋಗಿ ನೀವು. ಇಲ್ಲ ಮಗನೇ, ನನ್ನನ್ನು ಬಿಟ್ಟು ಹೋಗಬೇಡಪ್ಪ. ಯಾಕೆ ಹೋಗ್ಬಾರ್ದು? ನನ್ನ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಮಗನೇ. ಏನಾಗಿದೆ? ಸಾಯುವ ಸ್ಥಿತಿಯಲ್ಲಿ ನಾನಿದ್ದಾಗ ನನ್ನ ಬಾಯಿಗೆ ನೀರು ಬಿಡೋರು ಯಾರಿದ್ದಾರಪ್ಪ? ಅಲ್ಲಿವರೆಗೆ ಇಲ್ಲಿ ಪುರ್ಸೋತಿಲ್ಲ. ಇವತ್ತೇ ಒಂದ್ ಕೊಡ ನೀರು ತುಂಬಬೇಕಿದ್ರೆ ಬಾಲು ಹೊಯ್ತೇನೆ. ಯಾವಾಗ ಬೇಕಿದ್ರು ಸಾಯಿರಿ ನೀವು. ಅಯ್ಯೋ, ಹಾಗಾಗುವುದಿಲ್ಲ ಮಗನೇ. ನನ್ನ ಹೆಣಕ್ಕೆ ಬೆಂಕಿ ಇಡುವವರು ಯಾರಿದ್ದಾರೆ ನನ್ನ ಕಂದ? ಅಲ್ಲ, ಹೆಣಕ್ಕೆ ಬೆಂಕಿ ಹಿಡಿದು ಹೋದ್ರೆ ಏನು? ಹಾಗಲ್ಲ ಮಗನೇ, ನೀವು ಸತ್ತ ಮೇಲಲ್ವಾ ಹೆಣ ಆಗುದು? ಹೌದು. ಈಗ ಹೆಣಕ್ಕೆ ಬೆಂಕಿ ತಾಗಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೆಣ ಎದ್ದು ಕುಣಿತದ? ನಂಗ್ ಬೆಂಕಿ ತಾಗಿಲ್ಲೋ, ನಂಗ್ ಬೆಂಕಿ ತಾಗಿಲ್ಲೋ, ನಂಗ್ ಬೆಂಕಿ ತಾಗಿಲ್ಲೋ ಅಂತ ಹೆಣ ಕುಣಿತದ? ಮತ್ತೆ ಬೆಂಕಿ ಇಟ್ಟರೇನು ಇಡದೆ ಹೋದೇನು? ಹೆಣಕ್ಕಿಟ್ಟರೇನು ಇಡದೆ ಹೋದರೇನು? ಮಾತಾಡ್ತೀರಿ ನೀವು. ಹಾಗಲ್ಲ ಮಗನೇ, ನನ್ನ ಅಂತ್ಯ ಸಂಸ್ಕಾರ ಸರಿಯಾಗಿ ಮಾಡ್ಲಿಲ್ಲ ಅಂತಾದ್ರೆ ನನಗೆ ಸ್ವರ್ಗ ಸಿಗ್ಲಿಕ್ಕೆ